ಭಾರತ ದೇಶದ ಒರಿಜಿನಲ್ ಬಾವುಟ ತಯಾರಾಗೋದು ಇದೇ ನಗರದಲ್ಲಿ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಇರುವುದು ಈ ಮಹಾನಗರದಲ್ಲಿ. 12ನೇ ಶತಮಾನದಲ್ಲಿ 3000 ಶರಣರು ತಂಗಿದ್ದು ಇದೇ ನಗರದಲ್ಲಿ. ಬೆಂಗಳೂರು ನಂತರ ಅತಿ ದೊಡ್ಡ ನಗರವೆಂದರೆ ಈ ಅವಳಿ ನಗರಗಳು. ಇದು ಉತ್ತರ ಕರ್ನಾಟಕದ ಅನಧಿಕೃತ ರಾಜಧಾನಿ. ಇಲ್ಲಿನ ಗಿರಿಮಿಟ್ಟು ಮಿರ್ಚಿ ರೊಟ್ಟಿ ವರ್ಲ್ಡ್ ಫೇಮಸ್. ಇದು ದಕ್ಷಿಣ ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವ್ಯಾಪಾರಿ ಕೇಂದ್ರ. ಇದನ್ನ ಬ್ರಿಟಿಷರು ಮಿನಿ ಬಾಂಬೆ ಅಂತಾನೆ ಕರಿತಾ ಇದ್ರು. ಹೌದು ಸ್ನೇಹಿತರೆ, ಅದುವೇ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಹುಬ್ಬಳ್ಳಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದೇ ಚೆನ್ನಮ್ಮನ ಅದ್ಭುತವಾದಂತಹ ವಿಗ್ರಹ. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರ. ಇದು ಧಾರವಾಡ ಜಿಲ್ಲೆಯ ಪ್ರಮುಖ ಪಟ್ಟಣಗಳಲ್ಲಿ ಒಂದು. ಈ ನಗರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹುಬ್ಬಳ್ಳಿ ಅನ್ನುವ ಹೆಸರು ಹೂಬಳ್ಳಿಯಿಂದ ಬಂದಿದೆ. ಒಂದು ಸಮಯದಲ್ಲಿ ಈ ಪ್ರದೇಶದಲ್ಲಿ 10 ಬಗೆಯ ಹೂಗಳು ಬೆಳೆಯುತ್ತಿದ್ದರು ಮತ್ತು ಅವುಗಳ ವ್ಯಾಪಾರ ಭರದಿಂದ ನಡೆಯುತ್ತಿತ್ತು. ಹೀಗಾಗಿ ಇದನ್ನ ಹೂಬಳ್ಳಿ ಅಂತ ಕರೆಯುತ್ತಿದ್ದರು. ಇದು ಕಾಲಕ್ರಮೇಣ ಹುಬ್ಬಳ್ಳಿಯಾಗಿದೆ. ಮುಂದೆ ಬ್ರಿಟಿಷರ ಬಾಯಿಯಲ್ಲಿ ಇದು ಹುಬ್ಳಿಯಾಗಿತ್ತು. ಇದೇ ಕಾರಣ ಈ ನಗರದ ಮೇಲೆ ಎಲ್ಲ ರಾಜ ಮಹಾರಾಜರ ಕಣ್ಣಿತ್ತು. ಆದ್ರೆ ಹುಬ್ಬಳ್ಳಿ ಮುನ್ನೆಲೆಗೆ ಬಂದಿದ್ದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ. ಈ ಸಮಯದಲ್ಲಿ ಕಬ್ಬಿಣ, ಹತ್ತಿ, ಸ್ಫಟಿಕಗಳು, ಚಿನ್ನದ ವ್ಯಾಪಾರ ಹುಬ್ಬಳ್ಳಿಯಲ್ಲಿ ಭರದಿಂದ ಸಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಹುಬ್ಬಳ್ಳಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಹೊರಹೊಮ್ಮಿತ್ತು. ಕೃಷ್ಣದೇವರಾಯರಿಗೆ ಹುಬ್ಬಳ್ಳಿ ಅಂದ್ರೆ ಪಂಚಪ್ರಾಣವಂತೆ. ಇದೇ ಕಾರಣ ಇದನ್ನ ಅವರು 100 ಬಾರಿ ಭೇಟಿ ಕೊಟ್ಟಿದ್ದರು. ಹೀಗಾಗಿ ಹುಬ್ಬಳ್ಳಿಯನ್ನ ಹಿಂದೆ ರಾಯರ ಹುಬ್ಬಳ್ಳಿ ಎಂದೇ ಕರೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವರು ಇದನ್ನ ಪೂರ್ವದ ಹಳ್ಳಿ, ಪೂರ್ಬಳ್ಳಿ ಅಂತ ಕೂಡ ಕರೆಯುತ್ತಿದ್ದರು. ಪೋರ್ಚುಗೀಸ್ ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಕ್ರಿಸ್ತಿ ಶಕ 1547ರಲ್ಲಿ ಬರೆಯಲ್ಪಟ್ಟ ದಾಖಲೆಗಳಲ್ಲಿ ಹುಬ್ಬಳ್ಳಿಯನ್ನ ಓಬೇಲಿ ಎಂದು ಕೂಡ ಕರೆಯುತ್ತಿದ್ದರು. ವಿಜಯನಗರ ಪತನದ ನಂತರ ಹುಬ್ಬಳ್ಳಿ ಮರಾಠ ದೊರೆ ಶಿವಾಜಿಯ ಪಾಲಾಗುತ್ತದೆ. ತದನಂತರ ಕೆಲವು ಕಾಲ ಇದನ್ನ ಪೇಶ್ವೆಯರು ಆಳುತ್ತಾರೆ. ಹೀಗಾಗಿ ನೀವು ಹುಬ್ಬಳ್ಳಿ ಧಾರವಾಡದ ಭಾಗದಲ್ಲಿ ಹೆಚ್ಚಾಗಿ ಮರಾಠಿಗರನ್ನ ಕೂಡ ಕಾಣಬಹುದು. ಅದರಲ್ಲೂ ಪಟೇಗಾರ ಅನ್ನುವ ಸಮುದಾಯ ಇಲ್ಲಿ ಹೆಚ್ಚಾಗಿ ಸಾವಜಿ ಖಾನಾವಳಿ ನಡೆಸುವುದನ್ನ ಈಗಲೂ ಇಲ್ಲಿ ನೀವು ಕಾಣಬಹುದು. ಮುಂದೆ ಬಸಪ್ಪ ಶೆಟ್ಟರ್ ಅನ್ನುವ ಪ್ರಸಿದ್ಧ ವ್ಯಾಪಾರಿಯೊಬ್ಬರು ಹುಬ್ಬಳ್ಳಿಯ ಕೋಟೆ ಮೈದಾನ ಅಂದ್ರೆ ಈಗಿನ ದುರ್ಗದ ಬಯಲು ಅಂತ ಕರೆಯುವಂತಹ ಪ್ರದೇಶದಲ್ಲಿ ಹೊಸ ಹುಬ್ಬಳ್ಳಿಯನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. ಮೊದಲು ಹೆಚ್ಚು ಹುಬ್ಬಳ್ಳಿ ಈಗಿರುವ ಹಳೆ ಹುಬ್ಬಳ್ಳಿಯಲ್ಲಿ ನೆಲೆಸಿತ್ತು. ವ್ಯಾಪಾರಕ್ಕಾಗಿ ಜನರು ದುರ್ಗದ ಬಯಲು ಕಡೆ ಬರಲು ಪ್ರಾರಂಭಿಸುತ್ತಾರೆ. ಹೀಗೆ ಹೊಸ ಹುಬ್ಬಳ್ಳಿಯನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯೇ ಬಸಪ್ಪ ಶೆಟ್ಟರ್. ಈಗಲೂ ನೀವು ಹಲವಾರು ವ್ಯಾಪಾರಿ ಕೇಂದ್ರಗಳನ್ನ ಈ ದುರ್ಗದ ಬಯಲು ಅಕ್ಕಪಕ್ಕದಲ್ಲಿಯೇ ಕಾಣಬಹುದು. ಮುಂದೆ ಆಂಗ್ಲೋ ಮರಾಠ ಯುದ್ಧ ನಂತರ ಧಾರವಾಡ ಬ್ರಿಟಿಷರ ಪಾಲಾಗುತ್ತದೆ. ಬ್ರಿಟಿಷರು ಧಾರವಾಡವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುತ್ತಾರೆ. ಆಗ ಹುಬ್ಬಳ್ಳಿ ಪ್ರಮುಖ ತಾಲೂಕಾಗಿ ಹೊರಹೊಮ್ಮುತ್ತದೆ. ನೆನಪಿರಲಿ ಸ್ನೇಹಿತರೆ, ಇವತ್ತಿಗೂ ಕೂಡ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲೇ ಇರೋದು. ಕ್ರಿಸ್ತಿ ಶಕ 8018ರಲ್ಲಿ 3ನೇ ಬ್ರಿಟಿಷ್ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಜನರಲ್ ಮೊನ್ರೋ ಎಂಬುವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಕ್ಯಾಂಪ್ ಹಾಕಿದ್ದರು. ಆ ಸಮಯದಲ್ಲಿ 100 ಬ್ರಿಟಿಷ್ ಸೈನಿಕರು ಕಾಲರಾ ವ್ಯಾಧಿಯಿಂದ ಸತ್ತಿದ್ದರು. ಆ ಸೈನಿಕರ ಸಮಾಧಿಗಳನ್ನ ಈಗಲೂ ನೀವು ಹುಬ್ಬಳ್ಳಿಯ ಅಹೋಬಲದಲ್ಲಿ ಕಾಣಬಹುದು. ಬ್ರಿಟಿಷರ ಆಳ್ವಿಕೆಯಲ್ಲಿ ಹುಬ್ಬಳ್ಳಿ ಸುತ್ತಮುತ್ತ ಹತ್ತಿ ವ್ಯಾಪಾರ ಅಂದ್ರೆ ಕಾಟನ್ ಬಿಸಿನೆಸ್ ಭರದಿಂದ ಸಾಗುತ್ತಿತ್ತು. ಇದೇ ಸಮಯದಲ್ಲಿ ಇಂಗ್ಲೆಂಡ್ ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭವಾಗಿತ್ತು. ಇಲ್ಲೇ ನೋಡಿ, ಕಾಟನ್ ಮಿಲ್ಗಳು ಯುರೋಪಿನಲ್ಲಿ ತಲೆ ಎತ್ತಿ ನಿಂತಿದ್ದವು. ಹುಬ್ಬಳ್ಳಿಯ ಸಾಮರ್ಥ್ಯವನ್ನ ಅರಿತಂತಹ ಬ್ರಿಟಿಷರು ಹುಬ್ಬಳ್ಳಿಯನ್ನ ತಮ್ಮ ವ್ಯಾಪಾರ ಕೇಂದ್ರವನ್ನಾಗಿ ಮಾಡುತ್ತಾರೆ. ಹೀಗಾಗಿ ಇಲ್ಲಿ ಹತ್ತಿಯನ್ನ ಶೇಖರಿಸುವಂತಹ ಹಲವಾರು ಗುಡಾನುಗಳನ್ನ ಕಟ್ಟುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಕಾಟನ್ ಮಿಲ್ಗಳನ್ನ ಕೂಡ ಪ್ರಾರಂಭಿಸುತ್ತಾರೆ. ಈಗಲೂ ನೀವು ಹುಬ್ಬಳ್ಳಿಯಲ್ಲಿ ಬ್ರಿಟಿಷರು ಪ್ರಾರಂಭಿಸಿದಂತಹ ಕೆಲವು ಕಾಟನ್ ಮಿಲ್ಗಳನ್ನ ದಯನೀಯ ಪರಿಸ್ಥಿತಿಯಲ್ಲಿ ಕಾಣಬಹುದು. ಈ ಕಾಟನ್ ಅನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲು ಬ್ರಿಟಿಷರು 1890ರ ಆಸುಪಾಸು ಹುಬ್ಬಳ್ಳಿಯಲ್ಲಿ ಮೊಟ್ಟಮೊದಲ ರೈಲ್ವೆ ಜಂಕ್ಷನ್ ಅನ್ನ ಪ್ರಾರಂಭ ಮಾಡುತ್ತಾರೆ. ಇಲ್ಲಿಯ ರೈಲ್ವೆ ಮುಖಾಂತರವೇ ಗೋವಾ ಹಾಗೂ ಮುಂಬೈ ಮೂಲಕ ಯುರೋಪಿಗೆ ಹತ್ತಿಯನ್ನ ಬ್ರಿಟಿಷರು ರಫ್ತು ಮಾಡುತ್ತಿದ್ದರು.
ಇದೇ ನೋಡಿ ಹುಬ್ಬಳ್ಳಿಗೆ ಬಂದಂತಹ ಟರ್ನಿಂಗ್ ಪಾಯಿಂಟ್. ಬ್ರಿಟಿಷ್ ಕಾಲದಲ್ಲಂತೂ ಹುಬ್ಬಳ್ಳಿ ಅತಿ ವೇಗವಾಗಿ ವ್ಯಾಪಾರ ಕೇಂದ್ರವಾಗಿ ಮುನ್ನೆಲೆಗೆ ಬರುತ್ತದೆ. ಹೀಗಾಗಿ ಬ್ರಿಟಿಷರು ಇದನ್ನ ಮಿನಿ ಬಾಂಬೆ ಹಾಗೂ ಸ್ಥಳೀಯರು ಇದನ್ನ ಛೋಟಾ ಬಾಂಬೆ ಅಂತ ಕರೆಯಲು ಪ್ರಾರಂಭಿಸುತ್ತಾರೆ. ಬ್ರಿಟಿಷರು ನಿರಂತರವಾಗಿ ಹುಬ್ಬಳ್ಳಿ ಜಂಕ್ಷನ್ ಅನ್ನ ಡೆವಲಪ್ ಮಾಡಲು ಪ್ರಾರಂಭಿಸುತ್ತಾರೆ. ಹೀಗಾಗಿ ಇವತ್ತು ಕೂಡ ನೀವು ಹುಬ್ಬಳ್ಳಿ ದಕ್ಷಿಣ ಭಾರತದ ಪ್ರಮುಖ ರೈಲ್ವೆ ಜಂಕ್ಷನ್ಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಹುಬ್ಬಳ್ಳಿ ಜಂಕ್ಷನ್ ಅನ್ನ ಹೈಟೆಕ್ ಜಂಕ್ಷನ್ ಆಗಿ ಪರಿವರ್ತಿಸಿದರು ಮತ್ತು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಕಟ್ಟಲಾಗಿತ್ತು. ಇದನ್ನ ಈಗ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಜಂಕ್ಷನ್ ಎಂದೇ ಕರೆಯುತ್ತಾರೆ. ಇದಕ್ಕೆ ಕಾರಣ ಹುಬ್ಬಳ್ಳಿಯಲ್ಲಿರುವ ಸಿದ್ದಾರೂಢ ಸ್ವಾಮೀಜಿ ಮಠದ ಸ್ಮರಣಾರ್ಥ ಈ ಹೆಸರನ್ನ ಇಡಲಾಗಿದೆ. ಇದನ್ನ ಹುಬ್ಬಳ್ಳಿಯ ಆಧ್ಯಾತ್ಮಿಕ ಸ್ವರ್ಗ ಎಂದೇ ಕರೆಯಲಾಗುತ್ತದೆ. ಹುಬ್ಬಳ್ಳಿ ತನ್ನ ವಿಚ್ಛಿನ್ನ ಉತ್ತರ ಕರ್ನಾಟಕದ ಶೈಲಿ ತಿಂಡಿಗಳಿಗೆ ತಿನಿಸುಗಳಿಗೆ ಅತ್ಯಂತ ಹೆಸರುವಾಸಿಯಾಗಿದೆ. ಬೆಳಗಿನ ಜಾವ ನಿಮಗೆ ಇಲ್ಲಿ ತಿಂಡಿಗಾಗಿ ಅವಲಕ್ಕಿ, ಉಪ್ಪಿಟ್ಟು, ಪುರಿ ಬಾಜಿ ಸಿಕ್ಕರೆ ಮಧ್ಯಾಹ್ನದ ಊಟಕ್ಕಾಗಿ ಬದನೆಕಾಯಿ ಪಲ್ಯ, ಕಾಳುಗಳು, ವಿಚ್ಛಿನ್ನವಾದ ಚಟ್ನಿಗಳು, ಕಡಕ್ ರೊಟ್ಟಿ ಹಾಗೂ ತಾಜಾ ರೊಟ್ಟಿ ಕೂಡ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಾನ್ ವೆಜ್ ಪ್ರಿಯರಿಗೆ ಇಲ್ಲಿನ ಜಗತ್ ಪ್ರಸಿದ್ಧ ಸಾವ್ಜಿ ಊಟ ಕೂಡ ಸಿಗುತ್ತದೆ. ಇನ್ನು ಸಾಯಂಕಾಲ ಹೊತ್ತಂತೂ ನಿಮಗೆ ಬಿಸಿ ಬಿಸಿಯಾದಂತಹ ಮಿರ್ಚಿ, ಮಂಡಕ್ಕಿ, ಗಿರ್ಮಿಟ್ಟು, ಎಗ್ ರೈಸ್ ಪ್ರತಿಯೊಬ್ಬರನ್ನ ತನ್ನತ್ತ ಸೆಳೆಯುತ್ತದೆ. ಧಾರವಾಡ ಪೇಡ ಹುಬ್ಬಳ್ಳಿ ಧಾರವಾಡದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಮತ್ತು ಪ್ರಸಿದ್ಧಿಯನ್ನು ಪಡೆದಂತಹ ಸಿಹಿ ತಿಂಡಿಯಾಗಿದೆ. ಈ ಧಾರವಾಡ ಪೇಡಗೆ ಬ್ರಿಟಿಷರಿಂದಲೂ ಕೂಡ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದ್ದವು. ಇದೇ ಕಾರಣ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಕೂಡ ಧಾರವಾಡ ಪೇಡೆಗೆ ಈಗಲೂ ಕೂಡ ಅಷ್ಟೇ ಬೇಡಿಕೆ ಇದೆ. ಇನ್ನು ಗಣೇಶ ಹಬ್ಬವನ್ನ ಇಲ್ಲಿ 11 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹುಬ್ಬಳ್ಳಿಯ 3000 ಮಠ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಇದಕ್ಕೆ 800 ವರ್ಷಕ್ಕೂ ಹೆಚ್ಚು ಇತಿಹಾಸವಿದೆ. ಇಲ್ಲಿರುವ 3000 ಮಠ 12ನೇ ಶತಮಾನದಲ್ಲಿ ಬಸವಣ್ಣನವರ ಶಿಷ್ಯರಿಂದ ಸ್ಥಾಪನೆಗೊಂಡಿತ್ತು. ಬಿಜ್ಜಳ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದು ಶರಣಯ್ಯರು ವಚನಗಳನ್ನ ಕಾಪಾಡಲು ಕಲ್ಯಾಣ ಕರ್ನಾಟಕದಿಂದ ಧಾರವಾಡ ಪ್ರಾಂತ್ಯಕ್ಕೆ ಹೊರಟಾಗ ಶ್ರೀ ಚನ್ನಬಸವೇಶ್ವರ ಅಂದ್ರೆ ಜಗದ್ಗುರು ಬಸವೇಶ್ವರರ ಸೋದರಳಿಯ ತಮ್ಮ 3000 ಶಿವ ಶರಣರ ಗುಂಪಿನೊಂದಿಗೆ ಹುಬ್ಬಳ್ಳಿಗೆ ಭೇಟಿ ನೀಡಿದ ಕಾರಣ ಇಲ್ಲಿ ಒಂದು ಆಶ್ರಮವನ್ನ ಪ್ರಾರಂಭ ಮಾಡಿದ್ದರು. ಈ ಒಂದು ಮಠ ಈಗ 3000 ಮಠ ಎಂದೇ ಕರೆಯಲಾಗುತ್ತದೆ. ಈ ಮಠ ಇವತ್ತಿಗೂ ನಿರಂತರವಾಗಿ ವಿದ್ಯಾದಾನ ಹಾಗೂ ಅನ್ನದಾಸೋಹವನ್ನ ಮಾಡುತ್ತಾನೆ ಇದೆ. 80 ಹಾಗೂ 90ರ ದಶಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಸಿನಿಮಾ ಮಂದಿರಗಳಿದ್ದವು. ಉತ್ತರ ಕರ್ನಾಟಕದ ಜನರಿಗೆ ಸಿನಿಮಾ ನೋಡಬೇಕೆಂದ್ರೆ ಪ್ರತಿಯೊಬ್ಬರು ಹುಬ್ಬಳ್ಳಿಗೆ ಬರುತ್ತಿದ್ದರು. ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮದುವೆ ಮುಂಜಿಗಳಿಗೆ ಯಾವುದೇ ರೀತಿಯ ಶಾಪಿಂಗ್ ಮಾಡಬೇಕೆಂದರೆ ಜನ ಮೊದಲಿಗೆ ಬರುವುದೇ ಹುಬ್ಬಳ್ಳಿಗೆ. ಅಷ್ಟೇ ಅಲ್ಲದೆ ಹುಬ್ಬಳ್ಳಿ ಹಲವಾರು ಆಸ್ಪತ್ರೆಗಳಿಗೂ ಕೂಡ ಹೆಸರುವಾಸಿಯಾಗಿದೆ. ಇಲ್ಲಿರುವ ಕೆಎಂಸಿ ಕರ್ನಾಟಕ ಮೆಡಿಕಲ್ ಕಾಲೇಜು ಹಲವಾರು ವರ್ಷಗಳಿಂದ ಲಕ್ಷಾಂತರ ರೋಗಿಗಳಿಗೆ ಮರುಜನ್ಮ ನೀಡಿದೆ. ಅಷ್ಟೇ ಅಲ್ಲದೆ ಹುಬ್ಬಳ್ಳಿ ಹಲವಾರು ವಿದ್ಯಾ ಕೇಂದ್ರಗಳು ಕೂಡ ಹೆಸರುವಾಸಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಎಲ್ಇ ಸಂಸ್ಥೆಗಳು ಮತ್ತು ಜೆಎಸ್ಎಸ್ ಸಂಸ್ಥೆಗಳು ಮುನ್ನೆಲೆಯಲ್ಲಿವೆ. ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ನಡುವೆ ಓಡಾಡುವ ಬಸ್ ಮೆಟ್ರೋ ಅಂದ್ರೆ ಚಿಗರಿ ಬಸ್ ಸಂಚಾರ ಇಡೀ ವಿಶ್ವವನ್ನೇ ಗಮನ ಸೆಳೆದಿದೆ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರೋ ನವನಗರ 2 ನಗರಗಳನ್ನ ಒಂದುಗೂಡಿಸುತ್ತದೆ. ಇಲ್ಲಿಯೇ ಉತ್ತರ ಕರ್ನಾಟಕದ ಪ್ರಥಮ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಪ್ರಾರಂಭವಾಗಿದ್ದು, ಚಾಲುಕ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಚಂದ್ರಮೌಳೇಶ್ವರ ದೇವಸ್ಥಾನ ಹುಬ್ಬಳ್ಳಿಯ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಭವಾನಿ ಶಂಕರ್ ದೇವಾಲಯವನ್ನ ಇಲ್ಲಿಯೇ ಕಟ್ಟಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವ ಉಣಕಲ್ ಕೆರೆ ಹಿಂದೆ 100 ಬಾವಿಗಳ ಒಂದು ತಾಣವಾಗಿತ್ತು. ಈಗಲೂ ಕೂಡ ಈ ಕೆರೆಯ ಒಳಗೆ 100 ಬಾವಿಗಳು ನಿಗೂಢವಾಗಿ ಅಡಗಿಕೊಂಡಿದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವ ಅಮರಗೋಳಿನಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ಇಲ್ಲಿ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹತ್ತಿ, ಶೇಂಗಾ ಅತಿ ಹೆಚ್ಚು ವ್ಯವಹಾರ ನಡೆಯುತ್ತದೆ. ಹುಬ್ಬಳ್ಳಿ ಹಲವಾರು ವಿಷಯಗಳಿಗೆ ಹೆಸರುವಾಸಿಯಾದರೆ ಕೆಲವೊಂದು ವಿಷಯಗಳಿಂದ ಅದು ಕುಖ್ಯಾತಿ ಕೂಡ ಆಗಿದೆ. ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಡೂಪ್ಲಿಕೇಟ್ ವಸ್ತುಗಳು ತಯಾರಾಗುತ್ತವೆ. ಅದರಲ್ಲಿ ಹುಬ್ಬಳ್ಳಿಯಲ್ಲಿ ನಕಲಿ ಸರಾಯಿ ಕೂಡ ಅತಿ ಹೆಚ್ಚು ಕುಖ್ಯಾತಿಯಾಗಿದೆ. ಇಲ್ಲಿ ರಾತ್ರಿ ಜೀವನ ಇನ್ನಷ್ಟು ಕುಖ್ಯಾತಿಯನ್ನ ಪಡೆದಿದೆ. ಇದಕ್ಕೆ ಕಾರಣ ಹುಬ್ಬಳ್ಳಿಯ ಮಧ್ಯಭಾಗದ ಕೆಲವೊಂದು ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ನಡೆಯುವಂತಹ ವೇಶ್ಯಾವಾಟಿಕೆ ದಂಧೆ. ಇದರ ಮೇಲೆ ಎಷ್ಟೋ ಬಾರಿ ನಿರ್ಬಂಧ ಹಾಕಿದರೂ ಕೂಡ ಈಗಲೂ ಕೂಡ ಇದು ನಿರಂತರವಾಗಿ ನಡೆಯುತ್ತಾ ಇರೋದು ದುರ್ಭಾಗ್ಯವೇ ಸರಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕರ್ನಾಟಕದ 2ನೇ ಅತಿ ಬ್ಯುಸಿಯೆಸ್ಟ್ ವಿಮಾನ ನಿಲ್ದಾಣ ಎಂದೇ ಹೆಸರುವಾಸಿಯಾಗಿದೆ.
ಹೆಸರುವಾಸಿಯಾಗಿದೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ಹಾಗೂ ಪುಣೆಯಿಂದ ಸುಮಾರು 400 ಕಿಲೋಮೀಟರ್ ಹುಬ್ಬಳ್ಳಿ ದೂರದಲ್ಲಿದೆ. ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡ ವಿಸ್ತರಣೆ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ರಾಜ್ಯದ 2ನೇ ಅತಿ ದೊಡ್ಡ ನಗರ ಮತ್ತು ಉತ್ತರ ಕರ್ನಾಟಕದ ಅತಿ ದೊಡ್ಡ ನಗರವಾಗಿ ಹೊರಹೊಮ್ಮಿದೆ. ಉದ್ಯೋಗವನ್ನು ಅರಸಿ ಬಂದ ಸಾವಿರಾರು ಕುಟುಂಬಗಳು ಇಲ್ಲಿಯೇ ನೆಲೆಸಿರುವುದು ಈಗ ಇತಿಹಾಸ. ಹುಬ್ಬಳ್ಳಿ ರಾಷ್ಟ್ರಕೂಟರ ಕಾಲದಷ್ಟು ಹಿಂದಿನದೆಂದು ಹೇಳಬಹುದು. ಈಗ ಹುಬ್ಬಳ್ಳಿ ಎಂದೇ ಕರೆಯಲ್ಪಡುವ ಪ್ರದೇಶದಲ್ಲಿ ಸುಮಾರು ಕ್ರಿಸ್ತಿಶಕ 800ರ ಸಮಯದಲ್ಲಿ ಜನವಸತಿ ಇದ್ದಿದ್ದು ಇಲ್ಲಿ ಸಿಕ್ಕಿರುವ 2 ಶಾಸನಗಳಿಂದ ತಿಳಿದು ಬರುತ್ತದೆ. ಇಲ್ಲಿನ ಪ್ಯಾಟಿ ಬಾವಿ ಎಂದು ಕರೆಯಲ್ಪಡುವ ಬಾವಿಯ ಸುತ್ತಮುತ್ತ ಪುರಾತನ ಚಾಲುಕ್ಯ ಆಲಯವೊಂದರ ಅವಶೇಷಗಳು ಸಿಕ್ಕಿವೆ. ಈ ಅವಶೇಷಗಳಲ್ಲಿ ಸಿಕ್ಕಿರುವ ಉಲ್ಲೇಖದಿಂದ ಈ ಆಲಯವು ಚಾಲುಕ್ಯ ಚಕ್ರವರ್ತಿ ವಿಕ್ರಮಾದಿತ್ಯನ ಕಾಲದೆಂದು ತಿಳಿದು ಬರುತ್ತದೆ. ಉತ್ತರ ಕರ್ನಾಟಕ ಹಾಗೂ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಯಾವುದೇ ಭಾಗಕ್ಕೆ ನೀವು ಹೋಗಬೇಕೆಂದ್ರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅಥವಾ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣದಿಂದ ನೀವು ಎಲ್ಲಿ ಬೇಕಾದರೂ ಯಾವ ಊರಿಗೆ ಬೇಕಾದರೂ ಹೋಗಬಹುದು. ಹುಬ್ಬಳ್ಳಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಆಗಿ ಹೊರಹೊಮ್ಮಿದೆ. ಬೆಂಗಳೂರು ನಂತರ ಅತಿ ಹೆಚ್ಚು ಪ್ರೈವೇಟ್ ಕಂಪನಿಗಳು ಹೆಡ್ ಕ್ವಾರ್ಟರ್ಗಳು ಇರೋದು ಇದೇ ಹುಬ್ಬಳ್ಳಿಯಲ್ಲಿ. ಹೀಗಾಗಿ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಹಲವಾರು ಜನರನ್ನ ತನ್ನತ್ತ ಪ್ರತಿನಿತ್ಯ ಸೆಳೆಯುತ್ತಾನೆ ಇದೆ. ವ್ಯಾಪಾರಕ್ಕಾಗಿ ಹುಬ್ಬಳ್ಳಿ ಜನಪ್ರಿಯ ಹೊಂದಿದರೆ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡ ಜನಪ್ರಿಯತೆಯನ್ನ ಹೊಂದಿದೆ. ಈ ಅವಳಿ ನಗರಗಳು ಉತ್ತರ ಕರ್ನಾಟಕದ ಹೆಮ್ಮೆಯ ನಗರಗಳಾಗಿ ಹೊರಹೊಮ್ಮಿವೆ. ಸ್ನೇಹಿತರೆ, ಹುಬ್ಬಳ್ಳಿಯ ಮಾಹಿತಿ ನಿಮಗೆ ಹೇಗೆ ಅನಿಸಿತು? ಹುಬ್ಬಳ್ಳಿಯ ಬಗ್ಗೆ ಕೇವಲ ಒಂದೇ ಕಂತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಹುಬ್ಬಳ್ಳಿಯ ಇನ್ನಷ್ಟು ರೋಚಕ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ತಿಂಗಳೇ ನಿಮಗೆ ಪ್ರಸ್ತುತಪಡಿಸುತ್ತೇನೆ. ಅಷ್ಟೇ ಅಲ್ಲದೆ ಕರ್ನಾಟಕದ ವಿದ್ಯಾಕಾಶಿ, ಮಿನಿ ಆಕ್ಸ್ಫರ್ಡ್ ಎಂದೇ ಹೆಸರುವಾಸಿಯಾಗಿರುವ ಧಾರವಾಡದ ಬಗ್ಗೆ ಅತಿ ಶೀಘ್ರದಲ್ಲಿ ಒಂದು ವಿಡಿಯೋ ಬರಲಿದೆ. ಆ 2 ವಿಡಿಯೋಗಳನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಶರಣ್ ಶರಣ್ರಿ.